ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆಯ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ಶಕ್ತಿ ರಿಸರ್ಚ್ ಫೋರಂ ಮತ್ತು ಶಕ್ತಿ ಅಡ್ವಾನ್ಸ್ಡ್ ಕಾಮರ್ಸ್ ಲರ್ನಿಂಗ್ಸ್ನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಇಂಡಿಯನ್ ರೆಡ್ ಕ್ರಾಸ್ನ ಅಧ್ಯಕ್ಷರಾದ ಸಿಎ ಶಾಂತರಾಮ್ ಶೆಟ್ಟಿ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಒಬ್ಬ ಮನುಷ್ಯನು ಹಣವಿಲ್ಲದೆ ಬಡವನಾಗೋದಿಲ್ಲ, ಆದರೆ ಗುರಿ ಇಲ್ಲದಿದ್ರೆ ಬಡವನಾಗ್ತಾನೆ. ಪ್ರತಿಯೊಬ್ಬರೂ ಕನಸು ಕಾಣಬೇಕು ಮತ್ತು ಅದನ್ನ ನನಸು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಶಕ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಶಕ್ತಿ ಕಾಮರ್ಸ್ ಲರ್ನಿಂಗ್ ವಿಭಾಗವು ಸ್ಪರ್ಧಾತ್ಮಕ ಹಾಗೂ ವಾಣಿಜ್ಯ ವಿಭಾಗದ ವಿವಿಧ ಪರೀಕ್ಷೆಗಳಿಗೆ ಬುನಾದಿಯಾಗಲಿ ಅಂತ ಶುಭ ಹಾರೈಸಿದರು. When I was studying in Baldarkas College, Kundapur, 92, I think commerce and arts are, neglected sector. Only science, those who are looking for medicine, the lecture also encouraging. But the situation is commerce in between, like a poor, middle class, higher class. The commerce student is in between middle, and art students are those who are going for a houseful, wonderful housewife. They are taking arts, ladies especially. But those who are intelligent and their parents has got enough money, they will pursue a medicine. So the situation now changed. The commerce has taken a lot of changes, especially I am telling not only my profession, chartered accountancy, CS, CWA, so all, even company secretary also taken a lot of importance. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಸಹಕುಲಪತಿ ಡಾ ದಿಲೀಪ್ ನಾಯ್ಕ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾ ಕೆಸಿ ನಾಯ್ಕ್, ಶಕ್ತಿ ರಿಸರ್ಚ್ ಫಾರಂ ಸಂಯೋಜಕರಾದ ಡಾ ದರ್ಶನ್ ರಾಜ್ ಸಿಕೆ ಮತ್ತು ಶಕ್ತಿ ಕಾಮರ್ಸ್ ಅಡ್ವಾನ್ಸ್ ಲರ್ನಿಂಗ್ನ ಶಿಲ್ಪಾ, ಮಂಗಳೂರು ವಿಶ್ವವಿದ್ಯಾನಿಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಡೀನಾದ ಪ್ರೊಫೆಸರ್ ಮಂಜುನಾಥ್ ಪಟ್ಟಾಬಿ, ಟ್ರಸ್ಟಿ ಡಾ ಮುರಳೀಧರ್ ನಾಯ್ಕ್, ಪ್ರಧಾನ ಸಲಹೆಗಾರ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶೈಕ್ಷಣಿಕ ಮಾರ್ಗದರ್ಶಕ ರಾಜರಾಮ್ ರಾವ್, ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ ಸಂಯೋಜಕಿ ನೀಮಾ ಸಕ್ಸೇನಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಪ್ರಾಂಶುಪಾಲೆ ವಿದ್ಯಾಜಿ ಕಾಮತ್ ಸ್ವಾಗತಿಸಿ, ಉಪನ್ಯಾಸಕಿ ದಿವ್ಯಾಜ್ಯೋತಿ ನಿರೂಪಿಸಿ, ವಿದ್ಯಾರ್ಥಿ ಕುಲ್ದೀಪ್ ದೇಸಾಯಿ ವಂದಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.